ಕರಾಳ ಕರ್ನಾಟಕ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಸರಣಿ ಅತ್ಯಾಚಾರ ಪ್ರಕರಣಗಳ ಬಗ್ಗೆ. ನಾವು ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿರುವಂತಹ ಸರ್ಕಾರ ಅಥವಾ ಗೃಹ ಇಲಾಖೆ ಏನು ಮಾಡ್ತಾ ಇದೆ, ಎಲ್ಲ ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟುವುದರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ವ್ಯವಸ್ಥೆ ವಿಫಲವಾಗಿದೆಯಾ, ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ವೆರೋನಿಕಾ ಕರ್ನಲಿ ಅವರಲ್ಲಿ ಕೇಳಬೇಕು, ನಂದಿತಾ ಪ್ರಕರಣ, ತೀರ್ಥಹಳ್ಳಿಯ ನಂದಿತಾ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂತಹ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ನಿಂದ ನಡೀತಾ ಇದೆ. ಅದು ಯಾವ ಆಧಾರದಲ್ಲಿ ತಾವು ಹೇಳ್ತಾ ಇದ್ದೀರಿ? ಇವತ್ತು ಸಂಜೆಯ ಹೊತ್ತಿನಲ್ಲಿ ಪೊಲೀಸರ ಮುಖಾಂತರ ಒಂದು ಡೆತ್ ನೋಟ್ ಅನ್ನ ನೀವು ಬಿಡುಗಡೆ ಮಾಡ್ತೀರಿ. ಟೈಪೆಡ್ ಆಗಿರುವಂತಹ ಡೆತ್ ನೋಟ್. ಅದು ಹೇಳ್ತಾರೆ ಆ ನಂದಿತಾ ಅನ್ನುವಂತಹ ಪುಟ್ಟ ಬಾಲಕಿ ಡೆತ್ ನೋಟ್ ಬರೆದಿಟ್ಟು ಸುಸೈಡ್ ಮಾಡಿಕೊಂಡಿದ್ದಾಳೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಮಾಧ್ಯಮದವರು SP ಗೆ ಕರೆಯನ್ನು ಮಾಡಿದ್ರೆ ಹೇಳ್ತಾರೆ ಅಂತ ಯಾವುದೇ ದಾಖಲೆಯನ್ನು ನಾವು ಬಿಡುಗಡೆ ಮಾಡಿಯೇ ಇಲ್ಲ ಅನ್ನುವಂಥ ಮಾಹಿತಿ ಕೊಡ್ತಾ ಇದ್ದಾರೆ. ಬಹುಶಃ ಇವತ್ತು ಇಲಾಖೆಯವರು ಅದನ್ನು ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಸರ್ಕಾರ ಗಮನ ವಹಿಸಬಹುದು. ಅದು ಏನು ವಿಚಾರಗಳು ನಾವು ಕೂಡ ಅದನ್ನು ಗಮನಿಸಿದ್ದೇವೆ. ನಿಮ್ಮ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ, ಇಲ್ಲ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಆರಾಗ ಜ್ಞಾನೇಂದ್ರ ಅವರು ಹೇಳಿದ್ರು ನಿನ್ನೆ. ಅಲ್ಲ, ಬಹುಶಃ ಒಂದು ಪ್ರಕರಣವನ್ನು ತಿರುಚ್ತಾ ಇದ್ದಾರೆ ಕಾಂಗ್ರೆಸ್. ಒಂದು ಕಡೆಯಲ್ಲಿ ತಂದೆಯವರೇ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ನಾವೆಲ್ಲೋ ಮಾಧ್ಯಮದಲ್ಲಿ ಗಮನಿಸಿದೆವು. ಅವಳ ಮೇಲೆ ಅತ್ಯಾಚಾರ ನಡೆದಿಲ್ಲ ಎಂಬುದಾಗಿ ಅವಳು ಹೇಳಿದ್ದಾಳೆ ಎಂಬುದಾಗಿ. ಸೊ ಇದೆಲ್ಲದು ವಿಚಾರಗಳು ಏನಿದೆ ಒಂದು ಸ್ವಲ್ಪ ಮಾಧ್ಯಮದ ಮೂಲಕ ದ್ವಂದ್ವವಾಗಿ ಬರ್ತಾ ಇವೆ. ಸೊ ಅದು ಏನು ಸತ್ಯಾಸತ್ಯತೆ ಅಂತ ಗೊತ್ತಾಗಬೇಕಾದ್ರೆ ಪ್ರಾಯಶಃ ಒಂದು 2-3 ದಿನ ಹೋಗ್ಬೇಕಾದಿತ್ತು. ಎಲ್ಲ ವಿಚಾರಗಳು ಹೊರಬರಬೇಕಾಗಿದೆ. ಒಂದು 2-3 ದಿನ ಹೋಗ್ಬೇಕಾದಿತ್ತು ಪ್ರಾಯಶಃ. ಅದ್ರ ಬಗ್ಗೆ ನಾವು ನಡೆದಿಲ್ಲ ಅನ್ನೋ ಒಂದು ಅಂಶದಿಂದ ಈ ಪ್ರಕರಣದ ತೀವ್ರತೆ ಕಡಿಮೆ ಆಗಿಬಿಡುತ್ತದೆ. ಖಂಡಿತ ಕಡಿಮೆ ಆಗೋದಿಲ್ಲ, ಯಾಕಂದ್ರೆ ಅವಳು ಡೆತ್ ಆಗಿದ್ದಾಳೆ. ಖಂಡಿತ ಕಡಿಮೆ ಆಗೋದಿಲ್ಲ. ಆದ್ರೆ ಇದು ಎಲ್ಲೋ ಒಂದು ಕಡೆ ಸರಿಯಾದ ವಿಚಾರಗಳು ಹೊರಬರ್ತಾ ಇಲ್ಲ. ಏನಾಗಿದೆ ಏನಾಗಿಲ್ಲ ಅದರ ಬಗ್ಗೆ ಸರಿಯಾದ ವಿಚಾರಗಳು ಹೊರಬರ್ತಾ ಇಲ್ಲ. ನೀವು ಮಾಡ್ಬೇಕು, ಈ ವಿಚಾರಣೆಯನ್ನೇ ಮಾಡ್ಬೇಕು. ಖಂಡಿತ ಇಲಾಖೆ ಮಾಡ್ಬೇಕು. ಇವತ್ತೀಗ ಸಂಜೆ ತಾನೇ ಆ ವಿಚಾರ ಹೊರಬಂದಿದೆ. ಡೆತ್ ನೋಟ್ ಬಗ್ಗೆ ಏನೋ ವಿಚಾರವನ್ನು, ಟೈಪ್ ಡೆತ್ ನೋಟ್ ಬಗ್ಗೆ ಏನೋ ವಿಚಾರವನ್ನು ಹೊರತಂದಿದ್ದಾರೆ. ಪ್ರಾಯಶಃ ಅದ್ರ ಬಗ್ಗೆ ತನಿಖೆ ನಡೀಬಹುದು. ಅದು ಯಾಕೆ ಈಗ ಬಂತು, ಮೊದ್ಲು ಯಾಕೆ ಬಂದಿಲ್ಲ? ಖಂಡಿತ ತನಿಖೆ ನಡೀಲೇಬೇಕು. ಆ ಬಾಲಕಿ ತಾಯಿ ಹೇಳ್ತಾ ಇದ್ದಾಳೆ, ಅವಳ ಹ್ಯಾಂಡ್ ರೈಟಿಂಗ್ ಎಲ್ಲ ರೆಡ್ ಇಂಕ್ ಅನ್ನ ಯೂಸ್ ಮಾಡಿ ಬರ್ದೇ ಇಲ್ಲ ಅಂತ. ಟೈಪ್ ರೈಟಿಂಗ್ ಪ್ರಶ್ನೆ ಬಂದಾಗ ರೆಡ್ ಇಂಕ್ ಬರೋದಿಲ್ಲ, ಹ್ಯಾಂಡ್ ರೈಟಿಂಗ್ ಬರೋದಿಲ್ಲ. 8ನೇ ಕ್ಲಾಸಿನ ಬಾಲಕಿ ಸೈಬರ್ಗೆ ಹೋಗಿ ಟೈಪ್ ಮಾಡಿ ಡೆತ್ ನೋಟ್ ಬರ್ದಿದ್ದಾಳೆ ಅನ್ನೋದನ್ನ ನೀವು ನಂಬ್ತೀರಾ? ನಾನು ನಂಬೋದಿಲ್ಲ, ಅದನ್ನು ಗೊತ್ತಿಲ್ಲ. ಅದನ್ನ ಏನು ಹೇಳುವಂತಿಲ್ಲ. ಈಗ ನಾನು ಏನು ಕಮೆಂಟ್ ಮಾಡುವಂತಿಲ್ಲ. ಅಲ್ಲ, ಇಲ್ಲಿ ಈ ಘಟನೆಯ ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ಸಹಿತ ಗೋಜಲುಗಳು ಆಗ್ತಾನೆ ಇದೆ. ನೀವು ಆರಂಭದ ತಗೊಳ್ಳಿ, ಗುರುವಾರ ದಿವಸ ಬೆಳಗ್ಗೆ ಆಗಿರ್ತಕ್ಕಂಥ ಘಟನೆ 29ನೇ ತಾರೀಕು ಆಗಿರುವಂತ. ಹೌದು. ಮಧ್ಯಾಹ್ನ ನಂತರ ಆಕೆಯನ್ನು ಮನೆ ಕರ್ಕೊಂಡು ಬಿಡ್ತಾರೆ. ಸಂಜೆ ಒಳಗೆ ಮನೆಗೆ ಇರ್ತಾರೆ. ಸಂಜೆ ನಂತರ ವಾಮಿಟ್ ಮಾಡ್ಕೊಳ್ತಾಳೆ, ಇದು ಮಾಡ್ಕೊಳ್ತಾಳೆ. ಅದರ ನಂತರ ಮೆಗಾನ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಮೆಗಾನ್ ಆಸ್ಪತ್ರೆಯಿಂದ ತೀರ್ಥಹಳ್ಳಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮೆಗಾನ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮಣಿಪಾಲಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಎಲ್ಲ ಏನು ಗೋಜಲಾಗಿದೆ ಅಂತ ಹೇಳಿದರೆ, ಈ ಅಲ್ಲ 2 ಗಂಟೆ ನಂತರ ಏನಾಯಿತು, ಅಲ್ಲಿ ಹೇಗೆ ಬಿದ್ದು, ಇಲ್ಲಿವರೆಗೆ ಹೇಗೆ ಬದಲು, ಇಲ್ಲಿ ಯಾಕೆ ಅಷ್ಟು ತನಕ ಅವ್ರಿಗೆ ಯಾಕೆ ತಂದೆ ತಾಯಿಗಳು ಸುಮ್ಮನೆ ಕೂತ್ಕೊಂಡ್ರು, ರಾತ್ರಿ ಆದ ನಂತರ ಅವಳಿಗೆ ಒಮ್ಮಿಡಿಸಿರೋದ್ರೆ ಆಸ್ಪತ್ರೆಗೆ ಯಾಕೆ ಸೇರಿಸಿದ್ರು, ಇಲ್ಲಿ ಈ ಗೊಂದಲಗಳು ಇವಾಗ ಹೇಳ್ತಿಲ್ಲ. ಈ ತನಿಖೆಗಳು ಇದಾಗಬೇಕು, ಯಾಕೆ ಹೀಗೆ ಉಳ್ಕೊಡ್ತು, ಏನಾಗಿದೆ ಹೇಳ್ತಕ್ಕಂಥದ್ದು. ಮತ್ತೊಂದು, ಇವಾಗ ನೀವು ಹೇಳಿದ್ರಿ ಈ 14 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆಗಿರಬೇಕು ಅಂತಲೇ ಇಲ್ಲ. ಅವಳು ಸ್ಟೇಟ್ಮೆಂಟ್ ಕೊಡಬೇಕು. ಅಪಹರಣ ಸಹಿತ ಒಂದು ಘಟನೆ ಆಗಿರ್ತದೆ. ಮತ್ತು ಆಕೆ ಡೆತ್ ಆಗಿದ್ದಾಳೆ. ಡೆತ್ ಆಗಿರೋಕ್ಕೋಸ್ಕರ ಇಲ್ಲಿ ಈ ಮಧ್ಯೆ ಇರ್ತಕ್ಕಂಥ ಗೊಂದಲಗಳಿದೆಯಲ್ಲ, ಗೋಜಲುಗಳಿದೆಯಲ್ಲ, ಈ ಗೋಜಲಕ್ಕೆ ನಾವು ಫಸ್ಟ್ ಅರ್ಥ ಹುಡ್ಕೊಳ್ಬೇಕಾದ್ರೆ ಯಾಕೆ ಹೀಗಾಗಿದ್ದು ತಿಳ್ಕೊಳ್ಬೇಕಾಗ್ತದೆ. ಒಂದೊಮ್ಮೆ 14 ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ, ಅವ್ರ ತಾಯಿನೇ ನಮ್ಮ ಹತ್ರ ಮಾತಾಡಿದಾಗ ಹೇಳಿದ್ರು ಅತ್ಯಾಚಾರ ಆಗ್ತಾ ಅಟೆಂಪ್ಟ್ ಆಗಿದೆ, ಅತ್ಯಾಚಾರ ಆಗಲಿಲ್ಲ ಹೇಳ್ತಕ್ಕಂಥ. ವೈದ್ಯಕೀಯ ರಿಪೋರ್ಟ್ ಬರುವವರೆಗೆ ಯಾವುದನ್ನು ದೃಢಪಡಿಸೋದು ಸಾಧ್ಯ ಇಲ್ಲ. ಆಗೋದಿಲ್ಲ. ಆದ್ರೆ ಒಂದು ವೆರೋನಿಕಾ ಕರ್ನಲಿ ಅವರೇ, ನಿಮ್ಗೆ ಅನಿಸ್ತಾ ಇದೆಯಾ ಇದನ್ನ ಇಡೀ ಒಂದು ಇಶ್ಯೂ ಅನ್ನ ಸಂಘ ಪರಿವಾರ ತನ್ನ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಒಂದು ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಅಂತ ಹೇಳೋದಿಲ್ಲ. ಘಟನೆ ನಡೆದಿದೆ, ಹೌದು. ಬಹುಶಃ ಸರ್ಕಾರ ಅದ್ರ ಬಗ್ಗೆ ಕ್ರಮ ತೆಕ್ಕೊಳ್ತಾ ಇದೆ. ಯಾವಾಗ ಕ್ರಮ ತೆಕ್ಕೊಳ್ತಾ ಇಲ್ಲ, ತನಿಖೆ ನಡೆಯುತ್ತಾ ಇಲ್ಲ, ನಿಷ್ಕ್ರಿಯವಾಗಿದ್ದಾರೆ, ಬಹುಶಃ ಆ ಸಂದರ್ಭದಲ್ಲಿ ಅವರು ಅದನ್ನು ಪ್ರತಿಭಟಿಸಬೇಕು ಅಥವಾ ಅದನ್ನು ಅವರು ಒಂದು ರೀತಿಯಲ್ಲಿ ಮಾತಾಡಬೇಕು. ಇದೇನೋ ಒಂದು ರೀತಿಯಲ್ಲಿ ಒಂದು ಸಮುದಾಯ ಎಂಬ ರೀತಿಯಲ್ಲಿ ಇಲ್ಲಿ ಬಿಂಬಿಸಬಾರ್ದು. ಬಹುಶಃ ನನ್ನ ವಿನಂತಿ ಕೂಡ. ಯಾಕಂತ ಹೇಳಿದ್ರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪು. ಯಾವುದೇ ವರ್ಗ ಮಾಡ್ಲಿ, ಯಾವುದೇ ಸಮುದಾಯವನ್ನ ನೋಡಿಕೊಂಡು ನೀವೇನಾದ್ರೂ ಬೆನ್ನಿಗೆ ನಿಂತಿದ್ದೀರಾ ಅನ್ನುವಂತ ಪ್ರಶ್ನೆ ಹೇಳ್ತಾ ಇದೆ ಇಲ್ಲಿ. ಅಲ್ಲ, ಸರ್ಕಾರ ತುಷ್ಟೀಕರಣ ನೀತಿಯನ್ನು ಮಾಡಿ ಈ ರೀತಿ ಆಗಿರೋದು. ತುಷ್ಟೀಕರಣ ನೀತಿ ತಪ್ಪನ್ನು ನಾವು ತುಷ್ಟೀಕರಣ ಈ ಗೊಜಲುಗಳು ಒಂದು ತಪ್ಪನ್ನು ಗುರುತಿಸಾಗ್ತದೆ. ನಮ್ಮ ಮಣಿಪಾಲಲ್ಲಿ ನಡೆಯತಕ್ಕಂಥ ಘಟನೆ, ಅವತ್ತು ಗೃಹ ಸಚಿವ ಸ್ವತಃ ಓಡಿ ಬಂದರು ಇಲ್ಲಿಗೆ. ಅದೇ ಒಬ್ಬ ಸಣ್ಣ ಹುಡುಗಿ ಸತ್ತೋದ ಗೃಹ ಸಚಿವರು ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ. ಆ ಥರ ಅದನ್ನು ಅವ್ರದ್ದು ತಪ್ಪು, ಅದು ಬೇಜವಾಬ್ದಾರಿ ಅಂತ ಹೇಳ್ಬೋದು. ಬಿಟ್ಟರೆ ಇದನ್ನು ಬೇರೆ ವಿಷಯವಾಗಿ ನಾವು ಇದನ್ನು ವಿಸ್ತರಣೆ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಅಲ್ಲಿದ್ದಾಳೆ ಹುಡುಗಿ, ಏನು ಅಂತ ಕೇಳಿ ಅಟ್ಲೀಸ್ಟ್ ಒಂದು ಸಂದೇಶ ಕೊಡ್ಬೋದು. ಆರ್ಕಿಡ್ ಇಂಟರ್ನ್ಯಾಷನಲ್ ನಡೆದ್ರೆ ದೊಡ್ಡ ಸುದ್ದಿ ಆಗುತ್ತೆ, ವಿಬ್ಗ್ಯೂರಲ್ಲಿ ನಡೆದ್ರೆ ದೊಡ್ಡ ಸುದ್ದಿ ಆಗುತ್ತೆ, ಮಣಿಪಾಲದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅಟೆಂಪ್ಟ್ ಆದ್ರೆ ದೊಡ್ಡ ಸುದ್ದಿ ಆಗುತ್ತೆ. ಹಳ್ಳಿಯಲ್ಲಿ ನಡೆದ ರತ್ನಕೋಟಾರಿಯ ಇಶ್ಯೂ ಅಲ್ಲಿ ಯಾಕೆ ಈ ಜನ ಮಾತಾಡೋದಿಲ್ಲ, ಯಾಕೆ ಮಾತಾಡೋದಿಲ್ಲ, ವ್ಯವಸ್ಥೆ ಮಾತಾಡೋದಿಲ್ಲ, ಮಂತ್ರಿಗಳು ಮಾತಾಡೋದಿಲ್ಲ? ಬಹುಶಃ ಇಲ್ಲಿ ಮಾತಾಡೋದಿಲ್ಲ ಅನ್ನೋದಕ್ಕಿಂತ ತನಿಖೆ ಖಂಡಿತವಾಗಿ ನಡೆದಿದೆ.
ಏನು ಕೆಲಸ ಇಲಾಖೆ ಮಾಡಬೇಕು. ಯಾಕಂದ್ರೆ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಮಾಡಲೇಬೇಕಾಗಲ್ಲ. ಅಲ್ಲ, ಪೊಲೀಸ್ ವರಿಷ್ಠಾಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿದ್ದೇವೆ. ಯಾಕಂದ್ರೆ ನಾವು ಮನವಿ ಮಾಡ್ಕೊಂಡಿತ್ತು, ಒಂದು ಹೆಣ್ಣು ಮಗಳು ಅಂತ ಹೇಳಿದ ತಕ್ಷಣ ನಮಗೂ ಅದು ನಮ್ಮ ಒಂದು ಸಂಬಂಧಗಳಿದೆ. ಬಹುಶಃ ಅವ್ರು ಹೇಳುವಂಥದ್ದು ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿಯ ಕ್ಲೂ ಸಿಗ್ತಾ ಇಲ್ಲ ಇದರಲ್ಲಿ. ಬಹುಶಃ ಇಡೀ ಅವರ ತಂಡ ಅಲ್ಲಿ ಬೀಡ್ಬಿಟ್ಟಿತ್ತು. ಒಂದೊಂದು ತಿಂಗಳು ಅವರಲ್ಲಿ ತನಿಖೆನ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಬಹುಶಃ ನಾವು ತನಿಖೆ ಆಗ್ಲಿಲ್ಲ ಅಥವಾ ಆಕ್ಷನ್ ಆಗ್ಲಿಲ್ಲ ಅಂದ್ಕೊಂಡು ಹೇಳುವಂಥದ್ದು, ಅದಕ್ಕೆ ಬೇಕಾದಂತ ಯಾವುದೇ ಕಾನೂನಿಗೆ ಅದಕ್ಕೆ ಬೇಕಾದಂತ ಸಾಕ್ಷ್ಯಗಳು ಸಿಗುವಂಥದ್ದು ಮುಖ್ಯ. ಕಾನೂನು ಅನ್ನೋದೇ ಅದಕ್ಕೆ. ಆ ಸಾಕ್ಷ್ಯಗಳು ದೊರಕದೇ ಇದ್ದಾಗ ಇದೆಲ್ಲದು ವಿಳಂಬ ಆಗುವುದು ಅಥವಾ ಎಷ್ಟೋ ಪ್ರಕರಣಗಳು ಬಯಲಿಗೆ ನಾಶವೂ ಮಾಡಬಹುದು, ಅಧಿಕಾರವನ್ನು ಬಳಸಿಕೊಂಡು ಸಾಕ್ಷ್ಯವನ್ನು ನಾಶ ಮಾಡಬಹುದು. ಅಲ್ಲ, ಸಂದರ್ಭ ಉದಾಹರಣೆಗಳಿರ್ಬೋದು, ನಾನೆಲ್ಲ ಅಂತ ಹೇಳೋದಿಲ್ಲ. ಕೊಠಾರಿ ಘಟನೆಯನ್ನೇ ಇವಾಗ ಇಂಥ ಇನ್ಸಿಡೆಂಟ್ಗಳು ಆದಾಗ ಡಿಲೇ ಆಗ್ತಾ ಹೋದಾಗೆ ಜನರಿಗೆ ಅನುಮಾನಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕೆ ಆಗ್ತದೆ ನಿಮ್ಗೆ ಏನ್ ಅನಿಸ್ತಾ ಇದೆ? ನಿಮ್ಗೆ ನಂದಿತಾ ಪ್ರಕರಣವನ್ನ ತಿರುಚುವಂತ ಪ್ರಯತ್ನವನ್ನ ಮಾಡಿದಾರಾ? 100% ಮಾಡಿದ್ದಾರೆ. ನಂದಿತಾ ಪ್ರಕರಣವನ್ನು ಪೂರ್ತಿಯಾಗಿ ತಿರುಚುವಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲದಿದ್ದರೆ ಇವತ್ತು ಅದು ಹೇಗೆ ಬಂತು ಡೆತ್ ನೋಟ್? ತಾಯಿ ಹೇಳ್ತಾ ಇದ್ದಾರೆ ಇದು ಹ್ಯಾಂಡ್ ರೈಟಿಂಗ್ ಅಲ್ಲ, ಅವರು ದೊಡ್ಡಮ್ಮ ಹೇಳ್ತಾ ಇದ್ದಾರೆ ಇದು ಹ್ಯಾಂಡ್ ರೈಟಿಂಗ್ ಅಲ್ಲ. ಇವತ್ತು ಹೇಗೆ ಬಂತದು ಡೆತ್ ನೋಟ್? ಇಷ್ಟವರೆಗೆ 2 ದಿವಸ ನಾವು ಗೊಜರುಗಳನ್ನು ನಾವು ಸೃಷ್ಟಿಸ್ತಿದ್ದೇವೆ. ತಂದೆ ಹತ್ರ ಮಗಳು ಚಿಕ್ಕ ಬಾಲಕಿ ಹೇಳಿದಾಳೆ, ತಂದೆ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ನೋಡಿ ಹೀಗೆ ಆಗಿದೆ, ಇಂಥ ಘಟನೆಗಳು ನಡೆದಿದೆ ಅಲ್ಲ. ತಂದೆ ಕಂಪ್ಲೇಂಟ್ ಯಾಕೆ ಮಾಡಲಿಲ್ಲ? 29ನೇ ತಾರೀಕಿಗೆ ಮಾಡಬಹುದಿತ್ತಲ್ಲ, ನನ್ನ ಮಗಳನ್ನ ಅಪಹರಣ ಮಾಡಿ ನೋಡಿ ಒಂದು ಫ್ಯಾಮಿಲಿಯಲ್ಲಿ, ಒಂದು ಕುಟುಂಬದಲ್ಲಿ ಅವಳಿಗೆ ಸ್ವಲ್ಪ ಮಾನಮರ್ಯಾದೆ ಪ್ರಶ್ನೆ ಇರ್ತದೆ. ಮಾನಮರ್ಯಾದೆ ಪ್ರಶ್ನೆ ಬರುವಾಗ ಅವನೊಂದು ಒಂದು ಸ್ವಲ್ಪ ಅಂಜಬಹುದು ಅದಕ್ಕೆ. ಆದ್ರೆ ಮರುದಿವಸ ಮಗಳು ಈ ರೀತಿ ಆಗುವಾಗ ಅವನಿಗೆ ತನ್ನ ಮಗಳ ಬಗ್ಗೆ ಇದು ಮಾಡ್ಬೇಕಲ್ಲ, ಅದಕ್ಕೆ ಅವನು ಮತ್ತೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಮತ್ತೆ ಗೊಂದಲಗಳು ಯಾಕೆ? ಅದನ್ನು ಆವಾಗಲೇ ಅದಕ್ಕೆ ಕ್ರಮ ಕೈ ತಗೊಳ್ಳೋದಲ್ಲ. ರತ್ನಕೋಟೆಯ ವಿಷಯದಲ್ಲೂ ಇಷ್ಟು ಡಿಲೇ ಆದದ್ದು ಯಾಕೆ? ಸರ್ಕಾರ ನಡುವೆ ಮೂಗು ತೂರಿಸಿದ ಈ ರೀತಿಯ ಘಟನೆಗಳು ನಡೀತಾ ಇದೆ. ರತ್ನಕೋಟೆ ಇಷ್ಟು ಸಮಯ ಆಯ್ತು, ಒಬ್ಬ ಆರೋಪಿಯನ್ನು ಹಿಡಿಲಿಕ್ಕೆ ಆಗ್ಲಿಲ್ಲ. ಯಾರು ಇದರ ಬಗ್ಗೆ ಯಾರು ಇದಕ್ಕೆ ಹೊಣೆ? ಯಾರು ಹೊಣೆ ಇದಕ್ಕೆ? ಇಷ್ಟು ಸಮಯ ಆಯ್ತು, ರತ್ನಕೋಟೆ ಹಿಡಿಲಿಲ್ಲ. ನಂದಿತಾ ಪೂಜಾರಿಯ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಒಬ್ಬ ಸರ್ಕಾರದಿಂದ ಒಬ್ಬ ವ್ಯಕ್ತಿಯಲ್ಲಿ ಬರಲಿಲ್ಲ, ಮಾತಾಡಿಸ್ಲಿಕ್ಕೆ ಬರಲಿಲ್ಲ. ಬಂದಿದ್ದಾರೆ, ಕಿಮ್ಮನೆ ಬಂದಿದ್ದಾರೆ ಅಲ್ಲಿಗೆ. ಹೌದು, ಕಿಮ್ಮನೆ ಬಂದಿದ್ದಾರೆ. ಆದ್ರೆ ಸರ್ಕಾರದಿಂದ ಗೃಹ ಸಚಿವರು ಬಂದು ಮಾತಾಡಿಸ್ಬೇಕಲ್ಲಿ. ಅಲ್ಲಿ ಅವರು ಏನು ಆಕ್ಷನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಅವರು ವಿವರವಾದ ಪಟ್ಟಿಯನ್ನು ಸಲ್ಲಿಸಬೇಕು. ಇಷ್ಟು ದೊಡ್ಡ ಇಶ್ಯೂ, ತೀರ್ಥಹಳ್ಳಿ ಬಂದಾಗಿದೆ, ಕೊಪ್ಪ ಬಂದಾಗಿದೆ, ಇಲ್ಲಿ ಈ ರೀತಿಯ ಪ್ರತಿಭಟನೆಗಳು ನಡೀತಾ ಇದೆ. ಅದನ್ನು ಯಾಕೆ ಇವರು ಮಾತಾಡ್ತಾ ಇಲ್ಲ? ತುಷ್ಟೀಕರಣ, ಇವರು ಒಂದು ಕೋಮವನ್ನ ತುಷ್ಟೀಕರಣ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕಡೆ ಎಲ್ಲ ಅತ್ಯಾಚಾರಗಳನ್ನ ಈ ರತ್ನಕೋಟೆ ಇರ್ಬೋದು, ನಂದಿತಾ ಅದನ್ನು ಮುಚ್ಚು ಹಾಕುವ ಪ್ರಯತ್ನ ಇವರದು. ಬಹುಶಃ ನನಗೆ ಒಂದು ವಿರೋಧ ಪಕ್ಷದವರಾಗಿ ಇವನ್ ಸಂಸದೆಯವರು ಶೋಭಾ ಕರಂದ್ಲಾಜೆ ಅವರು ಕೂಡ ಕಮೆಂಟ್ ಮಾಡಿದ್ರು, ಯಾರನ್ನು ರಕ್ಷಿಸ್ತಾ ಇದ್ದಾರೆ ಅನ್ಕೊಂಡು. ಬಹುಶಃ ಓಪನ್ ಕಾಲ್ ಕೊಟ್ಟಿದ್ರು, ಯಾರನ್ನು ರಕ್ಷಿಸ್ತಾರೆ ಹೇಳಿ ಅಂತ. ಯಾಕೆ ಹೇಳಲಿಲ್ಲ? ಹೇಳ್ಬೇಕಲ್ವಾ? ನಾವೆಲ್ಲರೂ ಅದರಲ್ಲಿ ಆ ಒಂದು ತನಿಖೆಯಲ್ಲಿ ನಾವೆಲ್ಲರೂ ಪಾಲ್ದಾರರು. ಬಹುಶಃ ಎಲ್ಲೂ ಕೂಡ ಇಂಥವ್ರನ್ನು ರಕ್ಷಿಸ್ತಾ ಇದ್ದೀರಿ ಅಂದ್ಕೊಂಡು ಮಾತಾಡುವಂತ ಒಂದು ಆ ಅಧಿಕಾರ ಮತ್ತು ಆ ಒಂದು ಜವಾಬ್ದಾರಿ ಕೂಡ ಅವರ ಮೇಲಿದೆ ಅಲ್ವಾ? ಅದನ್ನ ಯಾಕೆ ಮಾಡ್ತಾ ಇಲ್ಲ? ಈಗ ಅವ್ರಿಗೆ ಗೊತ್ತಿದ್ರೆ ಇಂಥ ಆರೋಪಿಗಳನ್ನು ರಕ್ಷಿಸ್ತಾ ಇದ್ದಾರೆ. ಯಾರನ್ನ ರಕ್ಷಿಸ್ತಾ ಇದ್ದಾರೆ ತಾವು ಕೇಳಿ? ರತ್ನಕೋಟೆ ಕೇಸ್ ಹೀಗೆ ಆಗಿರ್ಬೋದು, ನಂದಿತಾ ಕೇಸ್ ಹೇಗೆ ಆಗಿದೆ ಹೇಗೆ ಆಗಿರ್ಬೋದು, ಪ್ರಶ್ನೆ ಅಲ್ಲ. ಇಲ್ಲದಿದ್ದಲ್ಲಿ ಅವರನ್ನು ಯಾಕೆ ಆರೋಪಿಗಳನ್ನು ಇಷ್ಟವರೆಗೆ ಹಿಡಿಲಿಲ್ಲ ಸರ್ಕಾರ? ಇಷ್ಟವರೆಗೆ ಸರ್ಕಾರದ ಮೇಲೆ ನಮಗೆ ಅನುಮಾನ ಬರುತ್ತದೆ. ವರಿಷ್ಠಾಧಿಕಾರಿಯಾಗಿದ್ದಂತ ಬೋರಲಿಂಗ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದಾರೆ, ಇದು ಸಹಜ ಸಾವು. ಇಲ್ಲ, ಅದು ಅಸಹಜ ಸಾವು ಅಂತ ಎಲ್ಲಾ ಕಡೆ ಹೇಳಿದೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಅದನ್ನ ಬಿಡುಗಡೆ ಮಾಡಿತು? ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಅನುಮಾನ ಬರ್ತದೆ. ಹೀಗೆ ಹೇಗೆ ಇವತ್ತು ಡೆತ್ ನೋಟ್ ಅನ್ನ ಇವರು ಬಿಡುಗಡೆ ಮಾಡಿದ್ರು? ಇಲ್ಲಿ ಇವತ್ತಿನವರೆಗೆ ಡೆತ್ ನೋಟ್ ಇಲ್ಲ. ಇವತ್ತು ಡೆತ್ ನೋಟ್ ಮೇಲೆ ಪೂರ್ತಿ ಪ್ರಕರಣವನ್ನ ತಿರುಚುವ ಪ್ರಯತ್ನ ಮಾಡ್ತಾರೆ. ಚಿಕ್ಕ ಬಾಲಿಕೆ, ಮುಗ್ಧ ಬಾಲಿಕೆ ಮೇಲೆ ರಾಕ್ಷಸ ಪ್ರವೃತ್ತಿ ಮಾಡಿ, ಅತ್ಯಾಚಾರ ಮಾಡಿ, ವಿಷ ಕುಡಿಸಿ ಸಾಯಿಸ್ತಾರೆ ಅಂತ ಹೇಳಿದ್ರೆ ಈ ನಮಗೆ ಗೊಂದಲಗಳು ಯಾಕೆ ಗೊಂದಲಗಳು? ಇದರ ಪರವಾಗಿ ನಾವೆಲ್ಲರೂ ಯಾವುದೇ ಇದರ ಬಗ್ಗೆ ಅಲ್ಲ, ಅತ್ಯಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ಬೇಕಲ್ಲ. ಎಲ್ಲರೂ ನಾವು ಒಟ್ಟಾಗಿ ಸೇರಿ ಹೋರಾಟ ಮಾಡ್ಬೇಕಲ್ಲ. ನಿರ್ಭಯ ಪ್ರಕರಣದಲ್ಲಿ ಎಲ್ಲರೂ ಇಡೀ ದೇಶ ಅದರ ಒಟ್ಟಿಗೆ ಸೇರಿತು. ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಂದಿತಾ ಪ್ರಕರಣ ನಡೆಯಿತು, ಸರ್ಕಾರ ಕೇಸನ್ನ ದಾಖಲಿಸಿಕೊಂಡಿದೆ. ಪೋಕ್ಸೋ ಕಾನೂನಿನ ಅಡಿಯಲ್ಲಿ ಆರೋಪಿಗಳನ್ನ ಇಬ್ಬರನ್ನ ಬಂಧಿಸಿದ್ದಾರೆ ಮತ್ತು ಇನ್ನಷ್ಟು ತನಿಖೆಗಳು ನಡೀತಾ ಇವೆ. ಓಕೆ, ಈಗ ಆ ನಂತರ ನಡೆದಂತ ವಿದ್ಯಮಾನಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕು. ಅಲ್ಲಿ ಒಂದು ಓಪನ್ ಜೀಪ್ ಅಲ್ಲಿ ಅವಳ ಪಾರ್ಥಿವ ಶರೀರದ ಯಾತ್ರೆಯನ್ನ ನಡೆಸಿದ್ರು. ಒಂದಷ್ಟು ಅಂಗಡಿಗಳ ಮೇಲೆ ಕಲ್ಲು ತೂರಾಟ ನಡೆಯಿತು. ಒಂದೆರಡು ವಾಹನಗಳನ್ನ ಜಖಂ ಮಾಡಿದ್ರು. ಅಲ್ಲಿ ಆರೋಪಿ ಅಂತ ಹೇಳಲಾದಂಥ ಇರ್ಫಾನ್ ಅನ್ನುವಂಥ ಬಾಲಕ ಯಾರಿದ ಅವನ ಮನೆಯನ್ನು ಧ್ವಂಸ ಮಾಡುವಂಥ ಕೆಲಸ ನಡೆಯಿತು. ಈ ರೀತಿಯ ಕೆಲಸಗಳನ್ನ ಏನು ಮಾಡ್ತಾ ಇದ್ದಾರೆ? ಇನ್ನೊಂದು ಸಂಘಟಿತವಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ ವೆರೋನಿಕಾ ಅವರು ನಿಮಗೆ? ಬಹುಶಃ ಒಂದು ರೀತಿಯಲ್ಲಿ ಅದೇ ರೀತಿ ಕೊಪ್ಪದಲ್ಲಿ ನಡೀತಾ ಇದೆ, ತೀರ್ಥಹಳ್ಳಿಯಲ್ಲಿ ನಡೀತು. ಇವತ್ತು ಶಿವಮೊಗ್ಗದಲ್ಲಿ ಸೋಮವಾರ ಎಲ್ಲಾ ಸಂಘಟನೆಗಳು ಎಲ್ಲಾ ಕಡೆ ಬಂದ್ಗೆ ಕರೆ ಕೊಟ್ಟಿವೆ. ಅಲ್ಲ, ಪ್ರತಿಭಟನೆ ಮಾಡುವಂಥದ್ದು ಅಥವಾ ನಮ್ಮ ಪ್ರತಿರೋಧವನ್ನು ತೋರಿಸುವಂಥದ್ದು ನಮ್ಮ ಜವಾಬ್ದಾರಿ ಮತ್ತು ಅದು ನಾವು ಮಾಡಲೇಬೇಕು. ಆದರೆ ಕಾನೂನು ಎಂಬುದಿದೆ.
ನಾವು ಅದನ್ನು ಪ್ರತಿರೋಧ ಅಥವಾ ಅಂದ್ಕೊಂಡು ಯಾರಿಗೂ ಸಮಸ್ಯೆ ಮಾಡುವಂಥದ್ದು, ಯಾರಿಗೂ ಹಾನಿ ಮಾಡುವಂಥದ್ದು ಅಥವಾ ಯಾರ್ದು ಮೇಲೆ ನಾವು ಯಾರನ್ನು ಅಟ್ಯಾಕ್ ಮಾಡುವಂಥದ್ದು ಬಹುಶಃ ಅದನ್ನು ಮಾಡಬಾರ್ದಲ್ವಾ. ನಾವು ಒತ್ತಡ ಹಾಕಬೇಕು, ಖಂಡಿತ ಕೂಗಬೇಕು, ಹೇಳುವಂಥದ್ದು ಒಂದು ವೇಳೆ ಸರಿ ಇಲ್ಲದಿದ್ದರೆ ಅದನ್ನು ಪ್ರತಿಭಟಿಸಬೇಕು, ಅದನ್ನು ಎಲ್ಲದನ್ನು ಒಪ್ಪೋಣ. ಅದು ನಾವು ಮಾಡಬೇಕು, ಅವರು ಮಾಡಬೇಕು. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಅವರು ಮಾಡಲೇಬೇಕಾದ ಕೆಲಸ. ಆದರೆ ಅದನ್ನು ಅಂದುಕೊಂಡು ಯಾರನ್ನೋ ಒಬ್ಬೊಬ್ಬರನ್ನು ಒಂದು ಸಮುದಾಯದವರನ್ನು ಅಂದುಕೊಂಡು ಅವರು ಮಾಡ್ಲಿಕ್ಕೆ ಕೂಡುದು, ಅದು ಬಹುಶಃ ಅದು ಸರಿಯಲ್ಲ. ಅದು ಎಲ್ಲೋ ನಮಗೆ ಒಂದು ಸ್ವಲ್ಪ ಹೈಲೈಟ್ ಆಗ್ತಾ ಇದೆ, ಸಂಪೂರ್ಣ ಅಲ್ಲದಿದ್ರೂ ಸ್ವಲ್ಪ ಮಟ್ಟಿಗೆ ಅದು ಹೈಲೈಟ್ ಆಗ್ತಾ ಇದೆ. ಏನ್ ಹೇಳಿದ್ರಿ KR ಅವರೇ? KR, ನೀವು ನಿಮ್ಮ ಸಂಘಟನೆಯ ಕಾರ್ಯಕರ್ತರು ಮಾಡಿರುವಂತದ್ದು ಸರಿ ಇದೆ ಅಂತ ಹೇಳ್ತಾ ಇದೀರಾ ನೀವು? ಅಲ್ಲ, ನಮ್ಮ ಸಂಘಟನೆಯ ಕಾರ್ಯಕರ್ತರು ಮಾಡಿದಲ್ಲ ಅದು. ನಾಗರಿಕರು ಆಕ್ರೋಶಭರಿತರಾಗಿ ಇಷ್ಟು ಚಿಕ್ಕ ಪುಟ್ಟ ಬಾಲಕಿಯ ಮೇಲೆ ಒಂದು ಅಮಾನವೀಯ ಕೃತ್ಯ ನಡೆದಿದೆ, ಎಲ್ಲರೂ ಆಕ್ರೋಶಭರಿತರಾಗಿ ಅದನ್ನ ಸಮಾಜ ಮಾಡಿದೆ. ಅದನ್ನ ಯಾವುದೋ ಕಾರ್ಯಕರ್ತರು ಯಾವುದೋ ಸಂಘಟನೆ ಮೇಲೆ ಗುಬೋರಿಸೋದು ಕೆಲಸ ಸರಿಯಲ್ಲ. 40 ಜನರ ಮೇಲೆ ಕಂಪ್ಲೇಂಟ್ ಆಗಿದೆ, 40 ಜನರ ಕಂಪ್ಲೇಂಟ್ ಆಗಿದೆ. ಅದು ನಾಗರಿಕರು, ಸಮಾಜದ ಯಾವುದೋ ನಾಗರಿಕರು ಅದನ್ನ ಕೆಲಸ ಆಕ್ರೋಶಭರಿತರಾಗಿ ಅದರ ಅತ್ಯಾಚಾರ ಬಜರಂಗ ದಳ ಅದನ್ನು ಲೀಡ್ ಮಾಡಿದೆ ಅನ್ನುವಂತ ಆರೋಪ ಇದೆ. ಇಲ್ಲ, ಬಜರಂಗ ದಳ ಯಾವತ್ತೂ ಅದನ್ನು ಲೀಡ್ ಮಾಡಿಲ್ಲ. ಸಮಾನ ಮನಸ್ಕ ಸಂಘಟನೆಗಳು ಎಲ್ಲ ಸೇರಿ ಮಾಡಿದೆ, ಎಲ್ಲಾ ಪ್ರಗತಿಪರ ಸಂಘಟನೆಗಳು ಅದನ್ನು ಸೇರಿಕೊಂಡಿದೆ, ಕೈ ಜೋಡಿಸಿದೆ. ಇಡೀ ನಾಗರಿಕ ತೀರ್ಥಹಳ್ಳಿಯ ನಾಗರಿಕರು ಅದರಲ್ಲಿ ಕೈ ಜೋಡಿಸಿದ್ದಾರೆ. ಹೋರಾಟ ತೆಗೆಸಿಕೊಡಬೇಕು ಅನ್ನುವಂತ ಉದ್ದೇಶ ನಿಮ್ಮ ಸಂಘಟನೆಗೆ ಇದೆಯಾ? ನಂದಿತಳಿಗೆ ಕಾನೂನಿನ ರೀತಿಯಲ್ಲಿ ಅವಳಿಗೆ ನ್ಯಾಯ ಸಿಗಬೇಕೆಂಬ ಹೋರಾಟ ನಮ್ಮದ್ರ 100% ಇದೆ. ಮತ್ತೆ ಈ ಪ್ರತಿಭಟನೆಯನ್ನ ಯಾಕೆ ನೀವು ಒಪ್ಪಿಕೊಳ್ಳೋದಿಲ್ಲ? ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ, ಆದ್ರೆ ಅಲ್ಲಿ ನಡೆದಂತ ಮೆರವಣಿಗೆಯಲ್ಲಿ ನಮ್ಮ ಕಾರ್ಯಕರ್ತರು ಭಾಗವಹಿಸಿರ್ಬೋದು, ಆದ್ರೆ ಕಲ್ಲು ತೂರಾಟಕ್ಕೆ ನೀವು ಹೊಣೆ ಅಲ್ಲ. ಕಲ್ಲು ತೂರಾಟಕ್ಕೆ ನಾವು ಹೊಣೆ ಅಲ್ಲ. ಸಮಾಜದಲ್ಲಿ ಇಂಥ ಘಟನೆಗಳು ನಡೆದಿರಬಹುದು, ಅದು ಕಲ್ಲು ತೂರಾಟಕ್ಕೆ ನಾವು ಹೊಣೆ ಅಲ್ಲ. ಆಕ್ರೋಶಭರಿತರಾಗಿ ಯಾವುದೋ ಈ ಕೆಲಸ ಅಮಾನ್ಯ. ನಾನು ಕೇಳೋದು ಅರಗ ಜ್ಞಾನೇಂದ್ರ ಇರಬಹುದು ಅಥವಾ ನಿಮ್ಮ ಕೆಲವು ಪಕ್ಷದ ಅಥವಾ ಸಂಘಟನೆಯ ಮುಖಂಡರಿರಬಹುದು, ಇವರ ಮೇಲೆ ಯಾಕೆ ಕೇಸ್ ಆಗ್ಲಿಲ್ಲ? ಸಾಮಾನ್ಯ ಕಾರ್ಯಕರ್ತನ ಮೇಲೆ ಅಲ್ಲಿ ಕೇಸ್ ಆಗಿರುವಂತದ್ದು. ಕಾರ್ಯಕರ್ತ ಅಲ್ಲ ಸರ್, ಕಾರ್ಯಕರ್ತ ಅಲ್ಲ, ನಾಗರಿಕರ ಮೇಲೆ ಕೇಸ್ ದಾಖಲೆ ಮಾಡಿದ್ದು ಯಾರು? ಕಾರ್ಯಕರ್ತರು ಯಾರು? ಅಲ್ಲಿ ಲಾಠಿ ಚಾರ್ಜ್ ಆಗಿರುವಂತದ್ದು ಯಾರ ಮೇಲೆ? ನಾಗರಿಕರ ಮೇಲೆ. ಸಮಾಜದಲ್ಲಿ ಅವರು ಆಕ್ರೋಶ ಪ್ರತಿಭಟನೆ ಮಾಡಿದ್ದಾರೆ, ಯಾರು ಪ್ರತಿಭಟನೆ ಮಾಡಿದ್ದಾರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕಾನೂನನ್ನ ಕೇಳಲಿಕ್ಕೆ ಹೋದಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಲ್ಲಿ. ಇಲ್ಲ ಶ್ರೀಕಾಂತ್, ಇಲ್ಲಿ ಸಮಸ್ಯೆ ಏನು ಗೊತ್ತಾ? ಇವಾಗ ಒಂದು ಸಂಘಟನೆ ಇರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಇಂಥ ಘಟನೆಗಳು ನಡೆದಾಗ ನೀವು ನಿಜವಾಗ ಅಲ್ಲಿ ನೈಜ ಕಾಳಜಿಗಿಂತ ಪಕ್ಷದ ಕಾಳಜಿಗಳೇ ಜಾಸ್ತಿ ಆಗಿರ್ತದೆ. ಇಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಆಗಿರಲಿ. ನೀವು ಒಂದು ವಿಷಯ ನಿಮಗೆ ನಾನು ಹೇಳಬೇಕಿದ್ರೆ, ಇಲ್ಲಿ ರಾಜ್ಯದಲ್ಲಿ ಒಂದು ಬೇರೆ ಸರ್ಕಾರ ಇತ್ತು, ಅವಾಗ ನಮ್ಮ ಉಡುಪಿಯಲ್ಲಿ ನಡೆಯತಕ್ಕಂಥ ಒಂದು ಇನ್ಸಿಡೆಂಟು. ಆ ಇನ್ಸಿಡೆಂಟಲ್ಲಿ ಆ ನ್ಯಾಯ ಬೇಕು ಅಂತ ಕೂಗಾಡಿದ್ರು. ಆದರೆ ಇವತ್ತು ಅವರದ್ದೇ ಸರ್ಕಾರ ಇದೆ, ಇಲ್ಲಿ ಮಾತಾಡ್ತಾ ಇಲ್ಲ ನೋಡಿ. ಎಲ್ಲಿ ಆ ಚುನಾವಣೆಯ ಸಮಯ ಬಂದಾಗ ಮಾತ್ರ ಆ ಇಶ್ಯೂ ಹೊರಗಡೆ ಬರ್ತದೆ. ಚುನಾವಣೆ ನಂತರ ಇಲ್ಲೂ ಪ್ರಸ್ತಾಪ ಇಲ್ಲ. ಇವಾಗ ಲಾಸ್ಟ್ ಟೈಮ್ 1 ವರ್ಷ ಹಿಂದೆ ನಡೆದ ಚುನಾವಣೆಯಲ್ಲಿ ಈ ವಿಷಯ ಪ್ರಸ್ತಾಪ ಆಯಿತು. ಇದೇ ಒಂದು ಮಹಿಳೆಯನ್ನು ಹಿಂದಿಟ್ಕೊಂಡು ಬಿಟ್ಟು ಒಂದು ಪ್ರಚಾರ ಸಹಿತ ನಡೀತು. ಯಾವ ಪ್ರಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ? ನಾನು ದಯವಿಟ್ಟು ಒಬ್ಬ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ಅದೇ ಚುನಾವಣೆಯ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬರತಕ್ಕಂತಹ ಸಂಗತಿಗಳು ಚುನಾವಣೆ ಮುಗಿದ ನಂತರ ಯಾಕೆ ಪ್ರಸ್ತಾಪ ಆಗೋದಿಲ್ಲ? ಹಿಂದೆ ಎತ್ತಿರ್ತಕ್ಕಂಥ ವಿಷಯಗಳು, ಅವಳಿಗೆ ಯಾಕೆ ಅನ್ಯಾಯ ಆಗಿದೆ, ನ್ಯಾಯ ಬೇಕು ಅಂತ ಕೇಳಿದವರು ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಇವಾಗ ಎಲ್ಲರೂ ಅಷ್ಟೇನೆ. ಇದು ಸಹಿತ ನೀವು ಹೇಳೋದು BJP ಸಹಿತ ಈ ವಿಷಯದಲ್ಲಿ ಅರ್ಥ ಆಗಿರ್ಬೋದು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕೆ ನಿಮ್ಮ ಸರ್ಕಾರ ಸುಮ್ಮನಿದೆ? ಬಹುಶಃ ನಮ್ಮ ಪ್ರಯತ್ನಗಳು ನಡೆದಿದೆ. ಇದು ಏನಾಗುತ್ತೆ, ಮಹಿಳಾ ಆಯೋಗವನ್ನ ಕರೆಸ್ಕೊಂಡ್ರಿ, ಪ್ರತಿಭಟನೆ ಮಾಡಿಸಿದ್ರಿ, ಒಪ್ಪಿದೆವು, ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡ್ಕೊಂಡಿದ್ದೇವೆ. ಆದ್ರೆ ಒಂದು ವಿಚಾರ ಇದೆ, ಈ ವರ್ಷಗಳು ಹೋದಷ್ಟು ಆ ಒಂದು ವಿಷಯ ಏನಿದೆ ಅದು ಕ್ಷೀಣಿಸ್ತಾ ಬರ್ತಾ ಇದೆ. ಅದು ನಮ್ಗೆ ಅಲ್ಲಿ ಮತ್ತೆ ಅದನ್ನು ಕೆದಕ್ಲಿಕ್ಕೆ, ಯಾಕಂದ್ರೆ ಒಂದು ಹಂತ ಅದು ತಲುಪಿರ್ತದೆ, ಮತ್ತೆ ಅದನ್ನು ಕೆದಕ್ಲಿಕ್ಕೆ ಆಗುದಿಲ್ಲ. ಒಂದು ಹಂತದವರೆಗೆ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದು ಮಾಡಿದ ಏನು ನಮ್ಗೆ ಅದರ ಉತ್ತರ ಸಿಕ್ಕಿಲ್ಲ. ಬಹುಶಃ ಅದನ್ನು ನೆನಪಿಸುವಂತ ಕೆಲಸ ನಮ್ದು. ಯಾಕಂದ್ರೆ ಒಂದು ಅನ್ಯಾಯ ಆಗಿದೆ. ಹೇಳ್ತಾ ಇರುವಂತದ್ದು ಎಣ್ಣೆ ಬಿಸಿ ಇರುವಾಗ ಗೋಳಿ ಬಜೆ ಬಿಡ್ಬೇಕು, ಆಮೇಲೆ ಅದು ಬೇಡ ಅಂತ ಹೇಳೋದು. ಚುನಾವಣೆ ಇರುವಾಗ ಈ ವಿಚಾರವನ್ನು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಒಂದು ವರ್ಷ, ಕೆಲವು ವರ್ಷಗಳು ಹೋದ್ಮೇಲೆ, ಯಾವುದೇ ಘಟನೆ ಇರ್ಲಿ, ಕೆಲವು ವರ್ಷಗಳು ಹೋದ್ಮೇಲೆ ಅದರ ಸಾಕ್ಷ್ಯಾಧಾರಗಳು ಸಿಗೋದಿಲ್ಲ. ಅದು ಎಲ್ಲೋ ಒಂದು ತಲುಪಿರ್ತದೆ, ಅದರ ಫಾಲೋ ಅಪ್ಸ್ ಇರೋದಿಲ್ಲ. ಅಂದ್ರೆ ಬಹುಶಃ ನಮ್ಮ ಹಂತದಲ್ಲಿ ನಾವು ಪ್ರತಿಭಟಿಸಬಹುದು ಬಿಟ್ರೆ ಅದನ್ನು ತುಂಬಾ ಫಾಲೋ ಅಪ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದರಲ್ಲಿ ಕೋರ್ಟ್ ಇನ್ವಾಲ್ವ್ ಇದೆ ಅಥವಾ ಸಾಕ್ಷ್ಯಗಳು ಇನ್ವಾಲ್ವ್ ಇದೆ, ಅದನ್ನ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಗೆ ಯಾವಾಗ ಅದಕ್ಕೆ ಉತ್ತರ ಸಿಕ್ಕಿಲ್ಲ, ಬಹುಶಃ ಪ್ರಶ್ನಿಸುವಂತ ಹಕ್ಕು ನಮ್ಗೆ ಯಾವತ್ತೂ ಇದೆ. ಇಲ್ಲಿ ಪ್ರಶ್ನಿಸಬೇಕಾಗಿದೆ ಏನಾಗುತ್ತೆ ಗೊತ್ತಾ? ಆ ಸಮಯದಲ್ಲಿ ಅದನ್ನು ವಿಷಯ ಮಾಡಿಕೊಂಡಾಗ ವಿಷಯ ಪ್ರಸ್ತಾಪಿತರ ಕಡೆಯಿಂದ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮೇಲ್ಗಡೆ, ಅದು ಸಹಿತ ಕೊಲೆ ಅನುಮಾನ ಬಂದಿದೆ. ಈ ವಿಷಯವನ್ನು ತನಿಖೆ ಮಾಡಬೇಕು ಅಂತಕ್ಕಂಥ ಆ ವಿಷಯ ತನಿಖೆ ಮಾಡೋ ಬಗ್ಗೆ ಮಾತಾಡೋದಿಲ್ಲ. ಮತ್ತೆ ಒಂದು ಮಹಿಳೆ ಅಥವಾ ಒಬ್ಬ ಪುರುಷ
ಇಬ್ಬರು ಒಪ್ಪಿಗೆ ಇದ್ದು ಏನಾದರೂ ನಡೆದಿದೆ, ಲೈಂಗಿಕ ಕ್ರಿಯೆ ನಡೆದಿದೆ, ಅದಕ್ಕೆ ಅತ್ಯಾಚಾರ ಅಂತೇಳಿ ಸಾಧ್ಯನಿಲ್ಲ. ಇದು ನಮ್ಮಲ್ಲಿ ಚುನಾವಣೆ ವಿಷಯಗಳಾಗ್ತದೆ. ಹಾಗಿದ್ದಾಗ BJPಯವರು ಇದಕ್ಕೆ ಪ್ರಚಾರ ಮಾಡ್ತಾರೆ ಅಥವಾ ಕಾಂಗ್ರೆಸ್ನವರಿಗೆ ಪ್ರಚಾರ ಮಾಡ್ತಾರೆ. ಐ ಡೋಂಟ್ ಲೈಕ್. ನನಗೆ ಯಾವ ಪಕ್ಷದ ಬಗ್ಗೆ ಈ ವಿಷಯ ಬಗ್ಗೆ ನಾನು ಮಾತಾಡೋದು. ಎಲ್ಲರೂ ಸಹಿತ ಇದರಲ್ಲಿ ರಾಜಕೀಯವನ್ನು ಇಟ್ಕೊಂಡ್ಬಿಟ್ಟೇ ಮಾತಾಡ್ತಾರೆ ಬಿಟ್ಟರೆ ಇದರಲ್ಲಿ ಎಷ್ಟು ನಮಗೆ ಓಟ್ ಸಿಗ್ಬೋದು ಅಂತ ಯೋಚನೆ ಮಾಡ್ತಾರೆ. ಅರ್ಗಜ್ಞಾನ ಇರದೇ ಮಾಡಿರ್ಬೋದು. ಇವಾಗ ನಾಳೆ ಚುನಾವಣೆ ಎಲ್ಲ ಆದರೆ ನಾನು ಕಿನ್ಮನೆಯನ್ನು ಸೋಲಿಸ್ಬೋದು ಅಂತೇಳಿ ಅಲ್ವಾ. ಇಲ್ಲಿ ಅವರ ಏನು ನಮ್ಮ ಇವತ್ತು ರಾಜಕೀಯ ಪಕ್ಷಗಳದ್ದು ಅವ್ರದ್ದು ಏನಿದ್ರು ಒಂದು ಅಜೆಂಡಾ, ಓಟ್ ಎಷ್ಟು ಸಿಗ್ತದೆ. ಎಸ್, ಓಕೆ ಹಕ್ಲಾಡಿ ಅವರ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕು ವೀಕ್ಷಕರ. ವಿರಾಮದ ಬಳಿಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಅತ್ಯಾಚಾರ ಪ್ರಕರಣಗಳಲ್ಲಿ ಆರೋಪಿಗಳನ್ನ ರಕ್ಷಿಸುವಲ್ಲಿ ಸರ್ಕಾರದ ಪಾತ್ರ ಏನು, ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡಲಿಕ್ಕೆ ಸಣ್ಣ ವಿರಾಮ ತಗೊಳ್ತಾ ಇದ್ದೇನೆ. ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ.